ವಿದ್ಯಾರ್ಥಿನಿಯರೊಳನ್ನ ಪ್ರತಿದಿನ ಮನೆಯಿಂದ ಕಾಲೇಜಿಗೆ ಬಿಡ್ತಾ ಇದ್ದ ಡ್ರೈವರ್ ಇದೀಗ ಆಕೆಯನ್ನ ಪ್ರೀತಿಸಿ ವಿವಾಹವಾಗಿರುವ ವಿಚಿತ್ರ ಘಟನೆ ವಿಜಯಪುರ ಜಿಲ್ಲೆಯ ಜಾಲಗೇರಿ ಗ್ರಾಮದಲ್ಲಿ ನಡೆದಿದೆ. ಯುವತಿ ಮನೆಯಲ್ಲೇ ಕಾರ್ ಡ್ರೈವರ್ ಆಗಿರುವ ಸೋಮಲಿಂಗನಿಗೆ ಬೈಕ್ ಕೊಟ್ಟು ಪ್ರತಿದಿನ ಅಕ್ಷತಳನ್ನ ಕಾಲೇಜಿಗೆ ಬಿಡುವಂತೆ ಆಕೆಯ ಕುಟುಂಬಸ್ಥರು ಹೇಳ್ತಾ ಇದ್ರು. ಈ ವೇಳೆ ಇಬ್ಬರ ನಡುವೆ ಪ್ರೇಮಾಂಕುರವಾಗಿದೆ. ವಿಚಿತ್ರವೆಂದ ಆತನಿಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿವೆ. ಆದರೂ ಅಕ್ಷತಾ ಆತನೊಂದಿಗೆ ತಾಳಿ ಕಟ್ಟಿಸಿಕೊಂಡಿದ್ದಾಳೆ. ಪ್ರತಿದಿನ ಕಾಲೇಜಿಗೆ ಡ್ರಾಪ್ ಮಾಡ್ತಿದ್ದವನೊಂದಿಗೆ ಪ್ರೇಮಾಂಕುರ ಆಗಿದ್ದು ಸದ್ಯ ಇಬ್ಬರು ರಿಜಿಸ್ಟರ್ ಮದುವೆಯಾಗಿದ್ದು ಪೋಷಕರಿಂದ ಬೆದರಿಕೆ ಇರುವ ಕಾರಣ ರಕ್ಷಣೆ ಕೋರಿ ಎಸ್ಪಿ ಮೊರೆ ಹೋಗಿದ್ದಾರೆ. ವೃತ್ತಿಯಲ್ಲಿ ಸೋಮಲಿಂಗ ಚಾಲಕನಾಗಿದ್ದರೆ ಅಕ್ಷತಾ ಬಿಕಾಂ ಓದ್ತಾ ಇದ್ಲು. ಸೋಮಲಿಂಗ 2 ಮಕ್ಕಳ ತಂದೆ ಎಂಬ ವಿಷಯ ಅಕ್ಷತೆಗೆ ತಿಳಿದಿದ್ರೂ ಕೂಡ ಆಕೆ ಮದುವೆಯಾಗಿದ್ದಾಳೆ. ಸೋಮಲಿಂಗ ತನಗೆ ಮದುವೆಯಾಗಿದೆ ಎಂದು ಹೇಳಿದ್ರು ಕೂಡ ಅಕ್ಷತಾ ಮಾತ್ರ ನಿನ್ನೆ ಪ್ರೀತಿಸುವೆ, ನಿನ್ನನ್ನೇ ಮದುವೆಯಾಗುತ್ತೇನೆ ಎಂದು ಹಠ ಹಿಡಿದಿದ್ದಳಂತೆ. ಹೀಗಾಗಿ ಕಳೆದ ವರ್ಷದ ನವೆಂಬರ್ 9ರಂದು ರಿಜಿಸ್ಟ್ರಾರ್ ವಿವಾಹ ಆಗಿದ್ದಾರೆ. ಪ್ರೀತಿ ಹೇಗೆ ಯಾರ ಮೇಲೆ ಹುಟ್ಟುತ್ತೆ ಅಂತ ಗೊತ್ತಿಲ್ಲ. ಸೋಮಲಿಂಗನನ್ನ ಪ್ರೀತಿಸಿ ಮದುವೆಯಾಗಿದ್ದೇನೆ, 2 ಮದುವೆ ಆದ್ರೆ ತಪ್ಪೇನು? ಸೋಮಲಿಂಗನ ಮೊದಲ ಪತ್ನಿ ಜೊತೆ ನಾನು ಹೊಂದಾಣಿಕೆಯಿಂದ ಇದ್ದು ಸಂಸಾರ ನಡೆಸುತ್ತೇನೆ ಎನ್ನುತ್ತಾರೆ ಅಕ್ಷತಾ. ಸೋಮಲಿಂಗ ಹೇಳುವುದೇ ಬೇರೆ. ನನಗೆ 2 ಹೆಂಡತಿಯರು ಇರಲಿ, ನನ್ನ ಮೊದಲ ಹೆಂಡತಿಯ ಮನವೊಲಿಸುತ್ತೇನೆ, ನಾನು ಬಿಟ್ಟರು ಅವಳು ಬಿಡುವ ಮನಸ್ಥಿತಿಯಲ್ಲಿ ಇಲ್ಲ ಎನ್ನುತ್ತಿದ್ದಾನೆ. ಸದ್ಯ ಈ ಮದುವೆಗೆ ಸಹಜವಾಗಿಯೇ 2 ಕಡೆಯ ಕುಟುಂಬದವರ ವಿರೋಧ ವ್ಯಕ್ತವಾಗಿದೆ ಎಂದು ತಿಳಿದು ಬಂದಿದೆ. ಅಕ್ಷತಾ ಈ ಹಿಂದೆ 2 ಬಾರಿ ಆತ್ಮಹತ್ಯೆಗೆ ಯತ್ನಿಸಿ ತನಗೆ ಸೋಮಲಿಂಗನೇ ಬೇಕು ಅಂತ ಪೋಷಕರಿಗೆ ಹೇಳಿದ್ಲಂತೆ. ಪೋಷಕರು ನಾಪತ್ತೆ ಕೇಸ್ ದಾಖಲಿಸಿದ ಕಾರಣ ಜೀವ ಬೆದರಿಕಿದೆ, ರಕ್ಷಣೆ ಕೊಡಿ ಅಂತ ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಬಂದಿದ್ದ ಜೋಡಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ನಮ್ಮ ಕುಡ್ಲ ಈಗ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.